ರಾತ್ರಿ ಹೊತ್ತಲ್ಲ ಗಾಡಿ ಓಡಿಸೋದಂದ್ರೆ ಬೇಜಾರು. ಮನೆಗೆ ಹೋಗೋಷ್ಟೊತ್ತಿಗೆ ಒಂಥರ ಬೇಜಾರದಂಗೆ ಹತ್ತು ಕಸ್ಟಮರ್ ಇಲ್ಲ ಅಂದರೆ ನೀನು ಒಂದು ಇಪ್ಕೊಯ್ ನಂಗೊಂದು ಟೈಮ್ ಪಾಸ್. ನೀವತ್ತು ಮನೆಗೆ ಕರ್ಕೊಂಡೋಗು. ನಂಗೆ ಇವತ್ತೊಂಥರ ಚಳಿ ಆದಂಗೆ ಇತ್ತು ಹಂಗಾಗಿ. ಅಯ್ಯಯ್ಯೋ, ಅದು ಮಾತ್ರ ಸಾಧ್ಯ ಇಲ್ಲ. ನಿಮ್ಮ ಮನೆಯವರಿಗೆ ಮಾತ್ರ ಒಪ್ಪಕ್ಕಾಗ. ನನಗೂ ನಿಂಗೂ ಕಾಂಪ್ರಮೈಸ್ ಇತ್ತಲ್ದ. ರಾತ್ರಿ ಎಲ್ಲ ನೀನು ನನ್ನೊಟ್ಟೆ ಮಾತಾಡ್ಲಕ್ಕ, ನನ್ನ ಗಾಡಿಲೆಲ್ಲ ಕೂತ್ಕೊಂಡ್ಲಕ್ಕ. ಮನೆ ಹತ್ರ ಮಾತ್ರ ಒಪ್ಪಕ್ಕಾಗ ಕಣ್. ನನಗೂ ನಿಂಗೂ ಎಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಾನು ಎಂತ ಮಾಡ್ತೆ ಮನೆಗೆ ಬಂದರೆ? ಒಂದು ದಿವಸ ನಾನು ನಿಮ್ಮ ಮನೇಲಿ ಆಯ್ಕೊಳ್ಲಕ್ಕಲ್ಲ, ಒಂದಿನೂ ಮನೆ ಬದಿ ಕರ್ಕೋ ಇಲ್ಲ ನೀನು. ನನಗೂ ಬೇಜಾರಾಯ್ತಿದ್ಯಾ ಅಂತ ಫ್ರೆಂಡ್ಶಿಪ್ ಇದು. ಒಂದು ದಿವಸ ಮನೆ ಕರ್ಕೊ ಹೋಯ್ಲಿಲ್ಲ, ಒಂದು ದಿವಸ ನಂಗೆ ಉಂಬಕ್ಕೆ ಹಾಕಲಿಲ್ಲ, ಎಂಥದ್ದು ಇಲ್ಲ. ಇಲ್ಲ, ಚಾಮುಂಡೇಶ್ವರಿ ಫೋಟೋ ಇತ್ತು, ಮನೆ ಎದುರು ಗಣಪತಿ ಫೋಟೋ ಇತ್ತು. ನಿಂಗೆ ಅಡ್ಡಿಲ್ಲ ಹೇಳಿ ಪಪ್ಪಕ್ಕೆ. ಅಡ್ಡಿಲ್ಲ ಅಂದ್ರೆ ಬಾ. ಬಾ ಬೇಡ ಬೇಡ, ದೇವ್ರ ಹತ್ರ ಎಲ್ಲ ನಾವು ಹೋಗ್ಕತ್ತಿಲ್ಲ. ದೇವ್ರ ಫೋಟೋ ಕಂಡು ಕೂಡಲೇ ನಂಗೆ ಒಂಥರ ಮೈಯೆಲ್ಲ ಉರ್ದಂಗತ್ತು. ಬೇಡ ಬೇಡ, ನಾವು ಹತ್ತಿರ ಬಿಡು. ಇದು ನಿಂದು ಫ್ರೆಂಡ್ಶಿಪ್ ಈ ರೋಡಿಗಷ್ಟೇ. ಅದರಿಂದ ಆಚೆ ಒಪ್ಕಾಗ, ಅದರಿಂದ ಈಚೆ ಒಪ್ಕಾಗ. ನಾವಿಬ್ಬರು ಅದು ಮಾತುಕತೆ ಮಾಡ್ಕೊಂಡಿತ್ತಲ್ದ. ನೀ ಎಷ್ಟು ರೌಂಡ್ ಬೇಕಾದ್ರೆ ನನ್ನ ಆಟೋದಲ್ಲಿ ಓಡಾಡ್ಲಕ್ಕ. ನಾರಾಯಣ, ಅದು ಸುಬ್ಬಣ್ಣ ಮನೆಗೆ ಅವ್ರ ಅಳಿಯ ಬಂದಿರಲ್ಲ, ಒಳ್ಳೆ ಮಜಾ ಇದ್ದಿತ್ತಲ್ಲ ಅಷ್ಟೊತ್ತಿನ ನಾವು ಆಟಾಡ್ಸಿದ್ದು. ಅವರು ಒಳ್ಳೆ ಜನ ಮರೆಯ. 2 ದಿನ ಕಾಡಿಸ್ದೆ ನಾನು, ಸಮ ಉಂಡೆ ತಿಂದೆ. ಕಡೆಗೆ ಹೋಯ್ಲಿ ಪಾಪ ಮಂಗಾಯ್ತು, ಬಿಟ್ಟೆ. ಆ ಗುಣಸಿಗೆ ಎಂತ ಮಾತಾಡ್ತೆ ಎಂತ ಮಾಡೋದಿಲ್ಲ, ಒಂದು ಗೊತ್ತಿಲ್ಲ ಮರೆಯ. ನಿನ್ನೆ ಹೋರಲ್ಲ ಅವರು ವಾಪಸ್ ಊರಿಗೆ. ನಾನೇ ಬಿಟ್ಟು ಬಂದದ್ದು ಬಸ್ ಸ್ಟ್ಯಾಂಡಿಗೆ. ಹಂಗೆ ಮಂಡಿ ಇಲ್ಲಲ್ಲ, ಹಂಗಾಗಿ ಅದು ಹಂಗಾಪದು. ಯಾರ ಮೇಲಾರು ಆಳಿಸ್ಕೊಂಡ್ರೆ ಸೈ ಅವ್ರು ಮಂಡಿ ಇಲ್ದಿದ್ದಂಗೆ ಆಡೋದು. ಹೌದು ಮರಿತೀನಿ, ಮಂಡಿ ಅಂತಕ್ಕಿಲ್ಲ. ನಮ್ಮನೆ ಹತ್ರ ಒಂದು ಹಿಂಗೆ ಇತ್ತು ಕಣ ಕೇಸ್. ನಾವು ಸಣ್ಣಕಿ ಪಷ್ಟತಿಗೆ ನಮ್ಮೂರಾಗ ಹಿಂಗೆ ಒಂದು ಬೂತಕ್ಕೆ ಮಂಡಿ ಇಲ್ಲ ನಂಬ್ರು, ಅದು ಬರೀ ಮುಂಡ ಮಾತ್ರ. ಹೌದಾ, ಎಂಥದ್ದಮ್ರ ಬೂತಕ್ಕೆ? ನೀವು ಅದ್ರೊಟ್ಟಿಗೂ ಮಾತಾಡ್ತಿದ್ದಿದ್ಯಾ? ಅದ್ರೊಟ್ಟಿಗೆಲ್ಲ ಮಾತಾಡ್ತಿರ್ಲಿಲ್ಲಪ್ಪ. ನೀನೊಬ್ಬಳು ನಂಗೆ ಸಿಕ್ಕಾಕೊಂಡದ್ದು ಅನ್ಕಂಡ. ಬೇರೆ ಯಾವ ಭೂತ ನಂಗೇನು ತೋರುದಿಲ್ಲ ಕಣ. ಅದು ನಾ ಸಣ್ಣಕಿ ಪಷ್ಟತ್ತಿಗೆ ಅಂಬ್ರ, ಅದು ಕಡ್ದಿದ್ದಾರಿ ಅನ್ಕಂಡ. ಅಲ್ಲ, ಇಸ್ಪೀಟ್ ಆಡೋದಂಬ್ರ ಕಣ್ ನಮ್ಮೂರಾಗೆ. ಅಷ್ಟೊತ್ತಿಗೆ ಇಸ್ಪೀಟ್ ಆಡಿ 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 ಒಂದು ದಿವಸ ಅದು ಹಬ್ಬದಾಗೆ ಜೋರಂಬ್ರಿ ಇಸ್ಪೀಟ್ ಆಟ. ರಾತ್ರಿ ಒಬ್ಬ ಪೂರ ದುಡ್ಡು ಒಬ್ಬನಿಗೆ ಆಯ್ತಂಬ್ರ. ಅಷ್ಟೊತ್ತಿಗೆ ಎಂತ ಮೋಸದ ಆಟದೋ ಎಂಥದಂಬ್ರಪ್ಪ, ಸಮ ಗೊತ್ತಿಲ್ಲ. ನನ್ನ ಅಜ್ಜಿ ಹೇಳ್ತಿದ್ದಿದ್ದಳು ಕಾಣ ಕತೆ. ಇಲ್ಲಿ ಇಸ್ಪೀಟ್ ಆಟಕ್ಕೂ ಬರೀ ರುಂಡ ಮುಂಡ ಓಡಾಡೋಕ್ಕೂ ಎಂತ ಸಂಬಂಧ? ಒಳ್ಳೆ ಸಂಬಂಧ ಇಪ್ಪದು. ಇದು ಇಸ್ಪೀಟ ಪೂರ ಗೆತ್ಕೊಂಡೆ ಇಲ್ಲ ದುಡ್ಡನ್ನ. ಅವನು ಹೋಗೋಷ್ಟೊತ್ತಿಗೆ ಇನ್ನೊಬ್ಬ ಸೋತನಿದ್ನಲ್ಲ ಬಂದು ಮಂಡಿಯೇ ಕಡ್ದು ಹಾಕದವ್ರ ಕತ್ತಿ ತಕೊಂಡು. ಒಂದು ಕಡ್ದು ಹೊಡೆದಕ್ಕೆ ಮಂಡಿ ಒಂದು ಬದಿ ಅಂಬ್ರ, ಬಾಡಿ ಒಂದು ಬದಿ ಅಂಬ್ರ. ಅವತ್ತಿಂದ ಕಾಣ ಅವನು ಸತ್ತೋದನಿದ್ನಲ್ಲ ಭೂತಾಯಿ ರಾತ್ರಿ ಅರಸಿ ಅಂಬ್ರು. ಬರೀ ಮೈ ಮಾತ್ರ ಓಡಾಡೋದಂಬ್ರ ನಿನ್ಕಣಂಗೆ. ಅದಕ್ಕೆ ಅಲ್ಲಿ ಹೆದರ್ಕೊಂಡೆ. ರಾತ್ರಿ ಹೊತ್ತು ಯಾರು ಓಡಾಡ್ತಿರ್ಲಿಲ್ಲಪ್ಪ ಸಣ್ಣಕಿ ಪತಿ. ನಾವು ಕೂಗ್ತಾ ಹೋಗ್ತಂಬ್ರು. ನನ್ನ ಅಜ್ಜಿ ಹೇಳ್ತಿದ್ದ ಮರೀತಿ ಕೂಗೋದಕ್ಕೆ ಅಂತ ಅನ್ಕೊಂಡೆ. ಎಷ್ಟು ಹೆದರಿಕೆ ಆಗ್ತಿದ್ದಿತ್ತು ಗೊತ್ತಾ ನಮಗೆಲ್ಲ ಆಗಲಿಕ್ಕೆ. ಹೌದಾ, ನಂಗೊಂದು ದಿವಸ ಊರಿಗೆ ಕರ್ಕೊಂಡೋಗ. ನಂಗೊಂದು ಫ್ರೆಂಡ್ ಯಾರು ಸಿಕ್ತಂಗೆ ಅತ್ತೆ. ನನಗೂ ಮಂಡಿ ಇಲ್ಲ, ಅದಕ್ಕೂ ಮಂಡಿ ಇಲ್ಲ. ಈಗೆಲ್ಲ ಕೂಗೋದಕ್ಕೆ ಅಂತಿಲ್ಲ. ನಾವು ಸಣ್ಣಕಿ ಪಷ್ಟೊತ್ತಿಗೆ ಕೂಗ್ದಂಗೆ ಆಗ್ತಿದ್ದಿತ್ತಮ್ಮ ಅನ್ಸುತ್ತಪ್ಪ. ಆಗಲಿಕ್ಕೆ ಭತ್ತದ ಒಲೆಗೆ ಬೆಂಕಿ ಹಾಕಲ್ಲ. ಅಷ್ಟೊತ್ತಿಗೆ 3 ಗಂಟೆಗೆಲ್ಲ ನಮ್ಮ ಅಜ್ಜಿ ಎದ್ದು ಅಂಗಳದಲ್ಲಿ ಬೆಂಕಿ ಹಾಕ್ತಿದ್ದಾಳೆ ಕಣ ಒಲೆಗೆ. ಅಷ್ಟೊತ್ತಿಗೆ ನಾವು ಓದಕ್ಕಂತ ಎದ್ದು ಕೂತ್ಕೊಂಡ ಆ ಬೆಂಕಿ ಒಲೆಲ್ಲ. ಎಂತ ತೋರೋದಿಲ್ಲ ಎಂತ ಇಲ್ಲ, ಒಟ್ಟು ನಮಗೊಂದು ಖುಷಿ ಅಷ್ಟೇ. ಅಲ್ಲಿ ಓದ್ತೆ ಅನ್ಕ ಕೂತ್ಕೊಂಡ್ ನಾವು. ಅಷ್ಟೊತ್ತಿಗೆಲ್ಲ ಒಂಚೂರು ಚೂರು ಕೂಗ್ದಂಗೆ ಏನು ತಿದ್ದಿತ್ತು ಹಂಗೆ ಅನ್ಕಂಡು. ಅಂತೂ ಆ ಭೂತಕ್ಕೆ ಹೆದರ್ಕಂತೆ ಅಂತ ಆಯ್ತು ನೀನು. ಈಗ ಸಣ್ಣಕ್ಕಿದ್ದಿದ್ದೆ ಅಲ್ದ, ನಾ ಹೆದರ್ಕಂತಿದ್ದಿದ್ದೆ ಕಣ್ರಿ. ನೀನು ಕಂಡ್ರೆ ನಂಗೆ ಹೆದರಿಕೆ ಇದ್ದಿರೆ ಇಲ್ಲ ಆಟೋದಲ್ಲಿ ಕೂರ್ಸ್ಕೊ ಓಡಾಡ್ತಿದ್ದೀನ. ನೀನು ಕಂಡ್ರೆ ಫಸ್ಟಿಗೆ ಒಂಚೂರು ಹೆದರಿಕೆ ಆಯ್ತಾ. ನೀನು ನನ್ನೊಟ್ಟಿಗೆ ಫ್ರೆಂಡ್ಶಿಪ್ಪೇ ಮಾಡ್ಕೊಬಿಟ್ಟಿಯಲ್ಲ, ಅದ್ರ ಮೇಲೆ ನೀ ಇಷ್ಟು ದಿನ ಆಯ್ತು ನಂಗೆ ಎಂತ ಮಾಡಲಿಲ್ಲಲ್ಲ, ಹಂಗಾಗಿ ನನಗೆ ಹೆದರಿಕೆ ಹೋಯ್ತು ನಿನ್ನ ಮೇಲೆ. ಈಗ ನಾನು ನೀನು ಬೆಸ್ಟ್ ಫ್ರೆಂಡ್ಸ್. ಹೌದಾ? ಹೌದು ನಾರಾಯಣ, ನನಗೂ ನೀನಂದರೆ ಖುಷಿ ಆಯ್ತು. ಅದಕ್ಕೆ ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಅದ್ದು. ನಿಂಗೆ ಯಾವತ್ತೂ ಎಂಥದ್ದು ಮಾಡೋದಿಲ್ಲ, ನಿಂಗೆ ಮಾತ್ರ ನಾನು ಅದಕ್ಕೆ ತೋರೋದು. ಬೇರೆ ಯಾರಿಗೂ ನಾನು ಇವತ್ತಿಗೂ ತೋರಲಿಲ್ಲ, ಗೊತ್ತಿತ್ತಾ ನಿಂಗೆ? ಅದೇನೋ ಹೌದಾ, ನಂಗೆ ನಿನ್ನಷ್ಟು ಬೆಸ್ಟ್ ಫ್ರೆಂಡ್
ಮತ್ತು ಯಾರೂ ಇಲ್ಲ ಕಣು, ಮನುಷ್ಯರಲ್ಲಿ ಯಾರಿಗೂ ಕೂಡ ಇಷ್ಟು ಕ್ಲೋಸ್ ಫ್ರೆಂಡ್ ಅಂತಿಲ್ಲ. ಎಲ್ಲ ಎಷ್ಟು ಸ್ವಾರ್ಥಿಗಳಿರ್ತಾರೆ ಗೊತ್ತಾ. ಈ ರಾತ್ರಿ ಒಳಗೆ ಭೂತ ಇತ್ತಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಾನು ಓಡಿಸ್ನಲ್ಲ ಒಂದು ದಿವಸ, ಎಂತಕ್ಕೆ ನಾರಾಯಣ ನೀ ಇಷ್ಟೊತ್ತಿಗೆ ಎಂತಕ್ಕೆ ಓಡಿಸ್ದೆ, ಹಾಂ ಬೇಡ ಅಂತ ಒಂದು ಮಾತು ಯಾರು ಹೇಳ್ದಾರಿದ್ರ? ಯಾರೂ ಹೇಳ್ದಾರಿಲ್ಲ ಕಣ. ಹಂಗೆ ನನ್ನ ಗುಡು ಬಂತು, ನಾನು ಇಳಿಸು ಮನೆಗೆ ಹೆಂಗೂ ಕರ್ಕೋತಿಲ್ಲಲ್ಲ ನೀನು, ನಾ ಬತ್ತೇಕ. ಹಾಯ್ ಎಲ್ಲ ಹೆಂಗಿದ್ರಿ? ಇದು ಯಾರು ಅಂದ್ಕೇನ್ರಿ ಮಂಡೆ ಇಲ್ದಿದ್ದು ಹಿಂಗ್ಸ? ಇದೇ ನಮ್ದು ಈ ರೋಡಿನ ಭೂತ ಇತ್ತಲ್ಲ, ಎಲ್ಲ ಹೆದರ್ಕೊಂಬದು ಇದಕ್ಕೆ. ಹಂಗನ್ಕ ನಂಗೆ ಯಾವತ್ತು ಎಂಥದ್ದು ಮಾಡ್ಲ ಕಣಿ. ಒಳ್ಳೆ ಫ್ರೆಂಡ್ಶಿಪ್ ಕಂಡಿದೆಯಲ್ಲ ಮುಂಚೆ ಒಂದು ವಿಡಿಯೋದಲ್ಲೇ, ನಮ್ಮ ಸುಬ್ಬಣ್ಣನ ಅಳಿಯಂಗೆ ಎಷ್ಟು ಕಾಡ್ಸಿತ್ತು ಅನ್ಕೊಂಡೆ. ಹಾಗೆ ಒಂಥರ ತಮಾಷೆದೆ ಅದೇ ಹೇಗಳು, ತಮಾಷೆಪ್ಪ, ಸೀರಿಯಸ್ ಭೂತ ಅಲ್ಲಪ್ಪ. ಹೌದು, ನೀವೇನು ಹೆದರ್ಕೊಂಡ್ಬೇಡಿ. ನೀವು ಸುಮ್ಮನೆ ವಿಡಿಯೋ ಕಾಣಿ, ಮತ್ತು ಇಷ್ಟ ಆಗ್ತಿದ್ರೆ ಲೈಕ್ ಮಾಡೀನಿ, ಕಮೆಂಟಲ್ಲಿ ಎಂತ ಹೇಳಿ ನೀವು ವಿಡಿಯೋ ಎಲ್ಲ ಹೆಂಗಿತ್ತು ಅಂದ್ಕೊಂಡ. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಾಣ್ತಿದ್ದಾರೆಲ್ಲ ಹಿಂಗೆ ಜಾಸ್ತಿ ನಮ್ಮ ವಿಡಿಯೋ ಕಂಡು ಪ್ರೋತ್ಸಾಹ ಮಾಡೀನಿ ಅಕ್ಕ. ನೀವು ಭೂತದ ಬಗ್ಗೆ ಮಂಡಿ ಬಿಸಿ ಮಾಡ್ಕೊಳ್ಬೇಡಿ, ಅದು ತಮಾಷೆ ಭೂತ, ನಿಮ್ಗೇನು ಹೆದರ್ಕೊಂಬುದಂಥದ್ದು ಇಲ್ಲ. ಆಯ್ತು, ಹಂಗಾರೆ ರಾತ್ರಿ ಆಯ್ತಲ್ಲ, ನೀವು ಮಲ್ಕಣಿ, ನಾನು ಮನೆಗೆ ಹೋಗಿ ಮಲ್ಕಂತೆ. ಬಪ್ಪ ಹಂಗಾರೆ ಈಗ.